ಉತ್ತಮ ವೇತನ ಬರ್ತಾ ಇದ್ದ ಸಾಫ್ಟ್ವೇರ್ ಕೆಲಸವನ್ನ ಬಿಟ್ಟ ಯುವಕನೊಬ್ಬ ಸುಮಾರು 18,000ಕ್ಕೂ ಅಧಿಕ ಕಿಲೋಮೀಟರ್ ಪ್ರಯಾಣವನ್ನ ತನ್ನ ಬೈಕಿನಲ್ಲಿಯೇ ಏಕಾಂಗಿಯಾಗಿ ಮುಗಿಸಿ ತುಳುನಾಡಿನ ಧ್ವಜವನ್ನ ವಿಶ್ವದ ಅತಿ ಎತ್ತರದ ಉಮ್ಮಿಂಗ್ಲಾ ಮತ್ತು ಮೌಂಟ್ ಎವರೆಸ್ಟ್ ಬೇಸ್ ಕ್ಯಾಂಪ್ನ ಮೇಲೆ ಹಾರಿಸಿ ಬಂದಿದ್ದಾರೆ. 28 ಸಿದ್ವೇನ್ ಶೆಟ್ಟಿ ಎಂಬಾತನೇ ಆ ಮಹತ್ತರ ಸಾಧನೆಯನ್ನ ಮಾಡಿದಂತಹ ಯುವಕನಾಗಿದ್ದಾನೆ. ಉಡುಪಿಯ ಸುರೇಶ್ ಕೃಷ್ಣ ಶೆಟ್ಟಿ ಮತ್ತು ಸುಜಯ ಎಸ್ ಶೆಟ್ಟಿ ದಂಪತಿಯ ಪುತ್ರನಾಗಿರುವ ಸಿದ್ವೇನ್ ಶೆಟ್ಟಿ ಚಿಕ್ಕಂದಿನಿಂದಲೇ ಚಾರಣದ ಬಗ್ಗೆ ವಿಶೇಷ ಆಸಕ್ತಿ ಹೊಂದಿದವರಾಗಿದ್ದಾರೆ. ಟ್ರಕ್ಕಿಂಗ್ ಪ್ರೇಮಿಯಾಗಿರುವಂತಹ ಇವರು 2023 ಮೇ 6ರಂದು ಉಡುಪಿಯಿಂದ ತನ್ನ ಹಿಮಾಲಯನ್ ಬೈಕ್ನಲ್ಲಿ ಪ್ರಯಾಣ ಆರಂಭಿಸಿ ಭಾರತ, ನೇಪಾಳ ಮತ್ತು ಭೂತಾನ್ ದೇಶಗಳನ್ನು ಸುತ್ತಿದ್ದು ಭಾರತದ 21 ರಾಜ್ಯಗಳು 5 ಕೇಂದ್ರಾಡಳಿತ ಪ್ರದೇಶಗಳನ್ನು ಸುತ್ತಿ ಉಡುಪಿಗೆ ವಾಪಸ್ಸಾಗಿದ್ದಾರೆ. ಇದರೊಂದಿಗೆ ವಿಶ್ವದ ಅತಿ ಎತ್ತರದ ಪ್ರದೇಶವಾದ ಉಮ್ಮಿಂಗ್ಲಾ, ಮೌಂಟ್ ಎವರೆಸ್ಟ್ ಬೇಸ್ ಕ್ಯಾಂಪ್ ಮತ್ತು ವಿಶ್ವದ ಅತಿ ಎತ್ತರದ ಶಿವ ದೇವಾಲಯ ತುಂಗಾನಾಥನ್ ಕೂಡ ಸ್ಪರ್ಶಿಸಿ ಬಂದಿದ್ದಾರೆ. ಚಾರಣದೊಂದಿಗೆ ಇಡೀ ದೇಶವನ್ನ ಸುತ್ತಿ ಅಲ್ಲಿನ ಶಿವ ದೇವಾಲಯಗಳನ್ನು ಸಂದರ್ಶಿಸಬೇಕು ಎನ್ನುವುದು ಅವರ ಆಸೆಯಾಗಿತ್ತು. ಅದರೊಂದಿಗೆ ತುಳುನಾಡಿನ ಧ್ವಜವನ್ನ ವಿಶ್ವದ ಎತ್ತರದ ಪ್ರದೇಶದಲ್ಲಿ ಇದುವರೆಗೆ ಉಡುಪಿಯ ಯಾವುದೇ ಚಾರಣಿಗರು ಹಾರಿಸಿಲ್ಲ. ಈ ಸಾಧನೆಯನ್ನ ತಾನು ಮಾಡಬೇಕು ಎನ್ನುವ ಆಸೆಯಿಂದ ಕಠಿಣ ಪರಿಶ್ರಮದೊಂದಿಗೆ ಸಿದ್ವೇನ್ ಶೆಟ್ಟಿಯವರು ತನ್ನ ಕನಸನ್ನ ಕೊನೆಗೂ ನನಸು ಮಾಡಿಕೊಂಡಿದ್ದಾರೆ. ನಾನು ಮುಂಚೆ ಟ್ರೆಕ್ಕಿಂಗ್ ಮಾಡ್ತಾ ಇದ್ದೆ. ನಾನು ಒಂದೇ ಸ್ಟ್ರೆಚಲ್ಲಿ ಲಾಸ್ಟ್ ಇಯರ್ 30 ಟ್ರೆಕ್ ಮಾಡಿದ್ದೆ. 8.5 ತಿಂಗಳಲ್ಲಿ 30 ಟ್ರೆಕ್ ಮಾಡಿದ್ದೆ ನಾನು. ಪ್ರತಿ ವೀಕೆಂಡ್ ನಾನು ಆದಷ್ಟು ಕೆಲವೊಮ್ಮೆ ಮಿಸ್ ಆಗ್ತಿತ್ತು, ಬಟ್ ಮೋಸ್ಟ್ ಆಫ್ ದಿ ಟೈಮ್ ನಾನು ಟ್ರೆಕ್ ಮಾಡ್ತಾ ಇದ್ದೆ. ನಾನು ಮೌಂಟ್ ಎವರೆಸ್ಟ್ ಬೇಸ್ ಕ್ಯಾಂಪ್ ಅಂದರೆ ಕೆಲವರೆಲ್ಲ ಈಸಿ ಉಂಟಂತ ಹೇಳಿ ಸರ್. ಆ್ಯಕ್ಚುಲಿ ಅದು ಇನ್ಫ್ಯಾಕ್ಟ್ ಉಮ್ಮಿಂಗ್ಲಾ ಹೋದ ತಕ್ಷಣ ಅಲ್ಲಿ ಹೋಗ್ಲಿಕ್ಕೆ ಅಷ್ಟು ಈಸಿ ಇಲ್ಲ, ಯಾಕೆಂದ್ರೆ ನಡ್ಕೊಂಡು ನೀವು ಹೋಗಬೇಕಾಗ್ತದೆ. ಮೌಂಟ್ ಎವರೆಸ್ಟ್ ನಿಮಗೆ ಟ್ರೆಕ್ಕಿಂಗ್ 120-130 ಅಷ್ಟು ಕಿಲೋಮೀಟರ್ಸ್ ಇದೆ ಅಪ್ ಆ್ಯಂಡ್ ಡೌನ್. ಸೊ ಅದಕ್ಕೆ ನಿಮಗೆ 12 ದಿವಸ ಬೇಕಾಗ್ತದೆ. ಬಟ್ ನಾನು 6 ದಿವಸದಲ್ಲಿ ಮಾಡಿದೆ, ಅದಕ್ಕೆಲ್ಲ ಎಂಕರೇಜ್ಮೆಂಟ್ ಎಲ್ಲ ಸಿಕ್ಕಿದೆ. 6 ದಿವಸದಲ್ಲಿ ಮಾಡಲಿಕ್ಕೆ ನಾನು ಯಾರಿಗೆ ಸಹ ಇದನ್ನು ರೆಕಮೆಂಡ್ ಮಾಡೋದಿಲ್ಲ, ಬಟ್ ನಿಮ್ಮ ಬಾಡಿ ಹೇಗೆ ರಿಯಾಕ್ಟ್ ಮಾಡ್ತದೆ ಅಂತ ನೋಡಿ. ನನಗೆ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಅಂದರೆ ಉಮ್ಮಿಂಗ್ಲಾ ಹೋಗಿದ್ರದ್ರಿಂದ ಅದೊಂದು ಸ್ವಲ್ಪ ಈಸಿ ಆಯಿತು. ಅಂದರೆ ಒಂದು ಸ್ವಲ್ಪ ಹೈ ಆಲ್ಟಿಟ್ಯೂಡಿಂದ ಬಂದದ್ರಿಂದ ಈಸಿ ಆಯಿತು. ಮತ್ತು ಫುಡ್ ಮೇಲೆ ತುಂಬ ಫೋಕಸ್ ಮಾಡಬೇಕಾಗ್ತದೆ. ಮತ್ತು ಅಲ್ಲಿ ಮೌಂಟ್ ಎವರೆಸ್ಟಲ್ಲಿ ಬೇಸ್ ಕ್ಯಾಂಪ್ ಅಂತ ತುಂಬ ಲೈಟ್ ತಗೊಳ್ಳೋರಿದ್ದಾರೆ. ಅದೇ ನನ್ನ ಸೈಡಿನವರೇ ನನಗೆ ಒಬ್ಬರು ಎಕ್ಸ್ಪೈರ್ ಆಗಿದ್ದರು. ಆಲ್ಟಿಟ್ಯೂಡ್ ಮೌಂಟೇನ್ ಸಿಕ್ನೆಸ್, AMS ಅಂತ ಹೇಳ್ತಾರೆ, ಅದರಿಂದ ಎಲ್ಲ ಪ್ರಾಬ್ಲಮ್ ಆಗ್ತದೆ. ಸೊ ಯಾವತ್ತು ಈ ರಿಸ್ಕ್ ಎಲ್ಲ ತಗೊಳ್ಳಿಕ್ಕೆ ಹೋಗಬೇಡಿ. ತಗೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ಬಾಡಿ ಹೇಗೆ ರಿಯಾಕ್ಟ್ ಮಾಡ್ತದೆ ಅಂತ ನೋಡ್ಕೊಳ್ಳಿ. ಸೊ ಮೌಂಟ್ ಎವರೆಸ್ಟ್ ಹೋಗುವಾಗ ಅಥವಾ ಬೇರೆ ಯಾವುದೇ ಹೈ ಆಲ್ಟಿಟ್ಯೂಡ್ ಹೋಗುವಾಗ ನೂಡಲ್ಸ್, ಮ್ಯಾಗಿ ಅದನ್ನೆಲ್ಲ ತಿನ್ಲಿಕ್ಕೆ ಹೋಗಬೇಡಿ. ಅದೇ ರೆಡಿಮೇಡ್ ಸಿಗ್ತದೆ ನಿಮಗೆ, ಬಟ್ ಅದನ್ನು ತಗೊಳ್ಳಿಕ್ಕೆ ಹೋಗಬೇಡಿ. ಅದರಿಂದ ನಿಮ್ಮದು ಆಕ್ಸಿಜನ್ ಮತ್ತು ಬ್ರೀದಿಂಗ್ ಲೆವೆಲ್, ನಿಮಗೆ ಬ್ರೀದಿಂಗಿಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಬರ್ತದೆ. ಇದನ್ನು ನಾನು ನೋಡಿದ್ದೇನೆ. ನಾನು ತುಂಬ ಜನರದ್ದು ಎಕ್ಸ್ಪೀರಿಯನ್ಸ್, ನಾನಂದರೆ ಅಲ್ಲಿ ಹೋಗ್ತಾ ಇರುವಾಗಲೇ ನಾನು ತುಂಬ ಜನ ನೋಡಿದ್ದೆ. ಉಮ್ಮಿಂಗ್ಲಾದಲ್ಲಿ ಕೂಡ ಹಾಗೇನೇ ಆಯಿತು. ಕೆಲವು ರೈಡರ್ಸ್ ಎಲ್ಲ ಹೋಗಿದ್ರು, ಅವ್ರ ಅರ್ಧ ದಾರಿಯಲ್ಲೇ ಒಬ್ಬರಿಬ್ಬರಿಗೆ ಬ್ರೀದಿಂಗ್ ಪ್ರಾಬ್ಲಮ್ ಆದ್ರಿಂದ ಅವರು ರಿಟರ್ನ್ ಬರಬೇಕಾಯಿತು. ಸೊ ನಿಮ್ಮ ಜರ್ನಿ ಒಳ್ಳೆ ಸ್ಮೂತಾಗಿ ಹೋಗ್ಬೇಕಾದ್ರೆ ನಿಮ್ಮ ಬಾಡಿಯನ್ನು ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಇಲ್ಲದ್ರೆ ಅರ್ಧದಲ್ಲೇ ನೀವು ಹಿಂದೆ ಬರಬೇಕಾಗ್ತದೆ.